ನಮಸ್ತೆ, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ದೋಸೆ ಅಂದ್ರೇ ಎಲ್ಲರದು ಆಲ್ ಟೈಮ್ ಫೇವ್ರೇಟ್ ತಿಂಡಿ. ಸೌತ್ ಇಂಡಿಯನ್, ಅದರಲ್ಲೂ ಕರ್ನಾಟಕದಲ್ಲಿ ಎಷ್ಟೊಂದು ವೆರೈಟಿ ದೋಸೆಗಳನ್ನು ಮಾಡ್ತಾರೆ. ಎಲ್ಲದಕ್ಕೂ ಅದರದ್ದೇ ಒಂದು ಸ್ಪೆಷಲ್ ಟೇಸ್ಟು ಎಲ್ಲ ಇರುತ್ತೆ. ನಮ್ಮ ಆವಿಷ್ಕಾರದಲ್ಲಿ ನಾನು 17 ಥರ ದೋಸೆ ರೆಸಿಪೀಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಇವಾಗ ಶೇರ್ ಮಾಡ್ತಾ ಇರೋದು ದಾವಣಗೆರೆ ಬೆಣ್ಣೆ ದೋಸೆ. ಸ್ಪೆಷಲ್ಲಾಗಿರೋ ಈ ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹೆಸರೇ ಹೇಳ್ದಂಗೆ ಬೆಣ್ಣೆನೇ ಬಳಸಿ ಮಾಡೋ ಅಂಥದ್ದು. ಅದ್ರ ಜೊತೆಗೆ ಚಟ್ನಿ ಪಲ್ಯ ಅದನ್ನು ಕೂಡ ಡಿಫ್ರೆಂಟಾಗಿ ಮಾಡ್ತಾರೆ. ಅದನ್ನು ಈಗ ಶೇರ್ ಮಾಡ್ತಾಯಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ದಾವಣಗೆರೆ ಬೆಣ್ಣೆ ದೋಸೆಗೆ ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. 1 2 3 4 ಗ್ಲಾಸ್. ಈಗ ಅದೇ ಗ್ಲಾಸಲ್ಲಿ ಉದ್ದಿನಬೇಳೆ ಅರ್ಧ ಗ್ಲಾಸ್. ದೋಸೆಗಾದ್ರಿಂದ ಎಲ್ಲ ಒಟ್ಟಿಗೆ ನೆನೆ ಹಾಕ್ಬೋದು. ಅರ್ಧ ಗ್ಲಾಸ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ 1/4 ಗ್ಲಾಸ್ಗಿಂತ ಕಡಿಮೆ, 2 ಟೀ ಸ್ಪೂನ್ ಅಂತಲೂ ಹೇಳ್ಬೋದು. ಕಡಲೆಬೇಳೆ ಅದು 2 ಟೀ ಸ್ಪೂನಷ್ಟು. ಮೆಂತ್ಯನೂ ಅಷ್ಟೇ 2 ಟೀ ಸ್ಪೂನಷ್ಟು ಮೆಂತ್ಯ. ಇದನ್ನೆಲ್ಲ ಇವಾಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. 2 ಸಲ ತೊಳೆದ್ರೆ ಒಳ್ಳೆಯದು. ಇದಕ್ಕೆ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು. ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆಗಲಿ, ರೆಗ್ಯುಲರ್ ಊಟದ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು. ದೋಸೆ ಅಕ್ಕಿ. ಈಗ ಕ್ಲೀನಾಗಿ 2 ಸಲ ತೊಳೆದಿದ್ದೀನಿ. ಇದಕ್ಕೀಗ ನೀರು ಹಾಕಿಟ್ಟು 5 to 6 hours ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ಗ್ರೈಂಡ್ ಮಾಡಬೇಕಾಗುತ್ತೆ. ಈಗ ನೆನೆಯೋದಕ್ಕೆ ಬಿಡೋಣ. ದೋಸೆಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ನೆನೆಸಿಟ್ಟಿದ್ದೆ. ಸುಮಾರು 6 ಗಂಟೆ ಕಾಲ ನೆಂದಿದೆ. ಈಗ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳೋಣ. ಗ್ರೈಂಡರ್ಗೆ ಒಟ್ಟಿಗೆ ಹಾಕೋಂಗಿಲ್ಲ, ಸ್ವಲ್ಪನೇ ಹಾಕ್ತಾ ಹೋಗಬೇಕು. ಹಿಟ್ಟು ಗ್ರೈಂಡ್ ಆಗ್ತಾ ಇದೆ. ನಾನು ಈ ಸ್ಟೇಜಲ್ಲೇ ಇದಕ್ಕೆ ಉಪ್ಪನ್ನ ಸೇರಿಸ್ಬಿಡ್ತಾ ಇದ್ದೀನಿ. 2 ಸ್ಪೂನ್, 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ದೋಸೆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ಈಗ ಮುಚ್ಚಿಟ್ಟು ನುಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ನುಣ್ಣಗಾಗಿದೆ ಇದು. ಇವಾಗ ಪಾತ್ರೆಯಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಹಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 8 to 10 hours ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈಗ 10 hours ಫರ್ಮೆಂಟ್ ಆಗಿದೆ. 10 hoursಲ್ಲಿ ರಾತ್ರಿ ಪೂರ್ತಿ ಇಟ್ಟಿದ್ದೆ. ನೀಟಾಗಿ ಫರ್ಮೆಂಟ್ ಆಗಿದೆ. ಈಗ ಚಟ್ನಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿಯಾಗಿದೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ಪಲ್ಯ 2 ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಮೈಸೂರು ಕಡೆ ಮಾಡೋದಕ್ಕಿಂತ ಅಂತ ಹೇಳಿದ್ದೆ. ಈಗ ಚಟ್ನಿಗೆ ಬರೀ ತೆಂಗಿನ ತುರಿ ಮತ್ತು ಹುಣಸೆ ಹಣ್ಣು, ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, 1 ಏಲಕ್ಕಿ ಮತ್ತು 3 ಲವಂಗ ಈ ಥರ ಹಾಕಿ ಮಾಡ್ತಾರವರು. ಅದೇ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಪಲ್ಯಕ್ಕೆ ಆಲೂಗೆಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಅಲ್ಲಿ ಒಗ್ಗರಣೆನೂ ಹಾಕಲ್ಲ ಅವರು. ಆ್ಯಕ್ಚುಲಿ ಬೆಣ್ಣೆನೇ ಪ್ರಾಮಿನೆಂಟಾಗಿರೋದ್ರಿಂದ ಒಗ್ಗರಣೆ ಬೇರೆ ಏನೂ ಮಾಡಲ್ಲ. ಈರುಳ್ಳಿ, ಆಲೂಗೆಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆ ಮಾಡಿ ತೋರಿಸೋಣ ಅಂತ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ.
ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ, ಮತ್ತು ಲವಂಗ 3, 1 ಏಲಕ್ಕಿ, ಉಪ್ಪು ಸ್ವಲ್ಪ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು. ಈಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅರ್ಧ ಫ್ರೈ ಆಗಿದೆ ಈರುಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗುತ್ತೆ. ಇದನ್ನೇನು ತುಂಬ ಮೆತ್ತಗೆ ಬೇಯಿಸಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದು ಫ್ರೈ ಆಗಿದೆ. ಈಗ ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. 2 ಆಲೂಗೆಡ್ಡೆ ತೊಗೊಂಡಿದ್ದೆ, 2 ಈರುಳ್ಳಿ ತೊಗೊಂಡಿದ್ದೆ. ಪಲ್ಯ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನಾನು ರುಬ್ಬಿರೋ ಪೂರ್ತಿ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಲಿಲ್ಲ. ಸ್ವಲ್ಪ ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ತೆಕ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಪ್ಲೇಟ್ ಮುಚ್ಚೋದೆಲ್ಲ ಏನು ಬೇಡ, ಹಿಂಗೆ ಓಪನ್ ಆಗೇ ಬೇಯಿಸೋಣ. ಈ ಸ್ಟೇಜಲ್ಲಿ ಬೆಣ್ಣೆನ ಹಚ್ತಾ ಇದ್ದೀನಿ. ಎಣ್ಣೆ ಎಲ್ಲ ಏನು ಹಾಕಲಿಲ್ಲ ಇದಕ್ಕೆ. ಬೆಣ್ಣೆನ ಸ್ವಲ್ಪ ಧಾರಾಳವಾಗೇ ಹಾಕಬೇಕಾಗುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಡಿಫ್ರೆಂಟ್ ಆಗಿರೋ ಪಲ್ಯ ಮತ್ತು ಚಟ್ನಿ ಜೊತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ರಿವ್ಯೂಸ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.